ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಲೈಫ್ನ ಒಂದು ಸೂಪರ್ ಹೀರೋ ಬಗ್ಗೆ ಹೇಳುವ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರು ಆ ಸೂಪರ್ ಹೀರೋ? ಸೊ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅಮ್ಮನ ಬಗ್ಗೆ ಹೇಳ್ತೇನೆ, ಮತ್ತು ನನ್ನ ಸೂಪರ್ ಹೀರೋ ಇಬ್ಬರು ಇದ್ದಾರೆ, ಸೊ ಅವರ ಬಗ್ಗೆ ಹೇಳ್ತೇನೆ ಅಂತ. ಸೊ ನನ್ನ ಮೊದಲ ಸೂಪರ್ ಹೀರೋ ಅಂತ ಹೇಳಿದರೆ, ಸೊ ಯಾವತ್ತಿದ್ರೂ ಕೂಡ ಅಮ್ಮನೇ. ನೆಕ್ಸ್ಟ್ ನನ್ನ ತಮ್ಮ ಆ್ಯಂಡ್ ನೆಕ್ಸ್ಟ್ ಹಸ್ಬೆಂಡ್ ಅಂತ ಹೇಳಿದ್ದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಮ್ಮನ ಬಗ್ಗೆ ಹೇಳಿದ್ದೆ. ಸೊ ನನ್ನ ತಮ್ಮನ ಬಗ್ಗೆ ಕೂಡ ನಾನು ಹೇಳಲೇಬೇಕು. ಏನಂತ ಹೇಳಿದರೆ, ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಒಬ್ಬರ ಲೈಫಲ್ಲಿ ಅಣ್ಣ ಆಗಿರ್ಬೋದು ಅಥವಾ ಅಪ್ಪ ಆಗಿರ್ಬೋದು ಸೂಪರ್ ಹೀರೋ ಆಗ್ತಾರೆ. ಬಟ್ ತಮ್ಮ ಸೂಪರ್ ಹೀರೋ ಆಗೋದು ತುಂಬ ಕಡಿಮೆ. ನನಗೆ ಅವನು ಯಾಕೆ ಸೂಪರ್ ಹೀರೋ ಅಂತ ಹೇಳಿದರೆ, ಸೊ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಅವನ ಬಗ್ಗೆ ಜಸ್ಟ್ ಒಂದು ಸ್ಟೋರಿ ಹೇಳ್ತಾ ಹೋಗ್ತೇನೆ. ಸೊ ನೀವೇ ಮತ್ತೆ ಕಂಪೇರ್ ಮಾಡಿ ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅವನ ಸೂಪರ್ ಹೀರೋ ಅಂತ. ಸೊ ಯಾಕಪ್ಪ ಅಂತ ಹೇಳಿದರೆ, ನನಗೆ ಇಬ್ಬರು ತಮ್ಮಂದಿರು. ಒಬ್ಬ ಆಲ್ರೆಡಿ ಗೊತ್ತಿರೋ ಹಾಗೆ ಡೆತ್ ಆಗಿದೆ. ಸೊ ಇವನಿಗೆ ಏಜ್ ಹೇಳೋದಿಲ್ಲ, ಯಾಕಂತ ಹೇಳಿದರೆ ಅವನಿಗೆ ಏಜ್ ಹೇಳಿದರೆ ತುಂಬ ಸಿಟ್ಟು ಬರುತ್ತೆ. ಸಣ್ಣ ಏಜ್, ಅದಕ್ಕೋಸ್ಕರ, ದೊಡ್ಡ ಏಜ್ ಅಲ್ಲ. ಸೊ ತುಂಬ ಜನ ಕೇಳಿದ್ರು ಅವನ ಏಜ್ ಹೇಳಿ ಅಂತ. ಸೊ ಅವನ ಫ್ರೆಂಡ್ಸ್, ಯಾಕಂತ ಹೇಳಿದ್ರೆ ಅವ್ನು ಯಾರ ಹತ್ರ ಕೂಡ ಏಜ್ ಹೇಳಕ್ಕೆ ಹೋಗಲ್ಲ. ಸೊ ಅವನು ನಮಗೆ ತುಂಬ ಪ್ರೀತಿಯ ತಮ್ಮ. ನನಗೆ ಆಗಿರ್ಬೋದು, ನನ್ನ ತಮ್ಮನಿಗೆ ಆಗಿರ್ಬೋದು, ಅವನ ಪ್ರೀತಿಯ ತಮ್ಮ, ನನ್ನ ಅಮ್ಮನಿಗೆ ಮುದ್ದಿನ ಮಗ. ಸೊ ಅವನು ಸಣ್ಣದಿರುವಾಗ ತುಂಬ ಕಪ್ಪಾಗಿದ್ದಂತೆ, ಈಗಲೂ ಇದ್ದಾನೆ ಕಪ್ಪಾಗಿ. ಸೊ ಅವನಿಗೆ ತುಂಬ ಜನ ಕರಿಯ ಅಂತ ಹೇಳೋದು. ಆಗ ಕರಿಯ ಐ ಲವ್ ಯು ಸಾಂಗ್ ಇತ್ತಲ್ವಾ, ಅದು ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂತ ಹೇಳಿದ್ರೆ ಅವನು ಕೂಡ ಕರಿಯ. ಸೊ ಆ ಸಾಂಗ್ ಎಲ್ಲ ಹೇಳುವಾಗ ಅವನಿಗೆ ಖುಷಿ ಆಗೋದು. ಆನಂತರ ದೊಡ್ಡವನ ಆಗ್ತಾ ಆ ಸಾಂಗ್ ಕೇಳುವಾಗೆಲ್ಲ ಅವನಿಗೆ ಸಿಟ್ಟು ಬರೋದು, ನನಗೆ ಯಾಕೆ ಕರಿಯ ಹೇಳ್ತಾ ಇದ್ರು ಅಂತ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ತುಂಬ ಜನ ಅವನಿಗೆ ಏನು ಹೀಯಾಳಿಸ್ತಿದ್ರು. ಮತ್ತೇನು, ಅವನು 9th ಒಂದು ಕ್ಲಾಸ್ ಬಿಟ್ಟ, ಅಂದರೆ ಸ್ಕೂಲಿಗೆ ಹೋಗ್ತಾ ಇದ್ದ ಅವನು. 9th ಬಿಟ್ಟ. ಯಾಕೆ ಸ್ಕೂಲ್ ಬಿಟ್ಟ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿಲ್ಲ. ಆದರೆ ಸ್ಕೂಲ್ ಬಿಟ್ಟದಕ್ಕೆ ತುಂಬ ಜನ ಹೇಳಿದ್ದಾರೆ, ನಿಮಗೆ ಹುಚ್ಚ, ನೀನು ನಿಮಗೆ ಮದುವೆ ಟೈಮಲ್ಲಿ ಗೊತ್ತಾಗುತ್ತೆ ಹೇಗೆ ಎಜುಕೇಷನ್ ಬೇಕು ಹಾಗೆ ಹೇಗೆ ಅಂತ. ಬಟ್ ಅವನ ಮನಸ್ಸಲ್ಲಿದ್ದದ್ದೇನು ಅಂತ ಹೇಳಿದ್ರೆ, ನಾನು ಕೂಡ ಕಾಲೇಜಿಗೆ ಹೋಗ್ತಾ ಇದ್ದೆ, ನನ್ನ ತಮ್ಮ ಕೂಡ ಕಾಲೇಜಿಗೆ ಹೋಗ್ತಾ ಇದ್ದ. ಸೊ ನಾವಿಬ್ಬರು ಕಾಲೇಜಿಗೆ ಹೋದರೆ ಅಮ್ಮನಿಗೆ ಹೆವಿ ಆಗುತ್ತೆ, ಅಂದರೆ ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ವಾ. ಅಮ್ಮ ಹೇಗೆ 3 ಜನರಿಗೆ ಕೂಡ ಫೀಸ್ ಕಟ್ಟಬೇಕು ಅದಕ್ಕೆ ಅಂತ ಹೆಲ್ಪ್ ಆಗೋದು. ಸೊ ನಾನು ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳಿ 9ನೇ ಕ್ಲಾಸಲ್ಲಿ ಅವನು ಸ್ಕೂಲ್ ಬಿಟ್ಟ. ತುಂಬ ಜನರಿಗೆ ಇದು ಗೊತ್ತಿಲ್ಲ. ಸ್ಕೂಲ್ ಬಿಟ್ಟ ತಕ್ಷಣ ಸ್ಕೂಲ್ ಬಿಟ್ಟ, ಅವನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಹಾಗೆ, ಕಲಿಯೋದ್ರಲ್ಲಿ ಹುಷಾರಿಲ್ಲ ಹಾಗೆ ಅಂತ. ಬಟ್ ಅವನು ಕಲಿಯೋದ್ರಲ್ಲಿ ತುಂಬ 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 ಹುಷಾರಿದ್ದ. ನಾಳೆ ಎಕ್ಸಾಮ್ ಆದರೆ ಇಷ್ಟವರೆಗೆ ಓದದೆ ಇವತ್ತು ಏನು ಓದಿ ಕೂಡ ಪಾಸ್ ಆಗಿದ್ದಾನೆ. ಒಳ್ಳೆ ಮಾರ್ಕ್ಸ್ ಇತ್ತು ಅಂತ ಹೇಳಿದರೆ ಟೀಚರ್ಸ್ನವರೇ ಹೇಳ್ತಾ ಇದ್ರು, ಅವನ ಮಾರ್ಕ್ಸ್ಗೆ ಅವನು ಓದಬೇಕಿತ್ತು, ಕಂಟಿನ್ಯೂ ಮಾಡಬೇಕಿತ್ತು ಅಂತ. ಬಟ್ ಅವನು ಮನೆಯ ಕಷ್ಟ ನೋಡಿ ಅವನು ಡ್ರಾಪ್ ಔಟ್ ಮಾಡಿದ. 9th 10th ಕೂಡ ಸ್ವಲ್ಪ ಹೋಗಿದ್ದಾನೆ ಅಷ್ಟೇ. 9th ಎಕ್ಸಾಮ್ ಆಗಿದೆ, 10th ಎಕ್ಸಾಮ್ ಬರೆದಿಲ್ಲ ಅವನು. ಸೊ ಡ್ರಾಪ್ ಔಟ್ ಆದ. ಆ್ಯಂಡ್ ಸೊ ಅವನಿಗೆ ಕಲಿಬೇಕು ಅಂತ ಇತ್ತು, ಅಂದರೆ IT ಮಾಡಬೇಕು ಅಂತ. ಅವನಿಗೆ ಎಲೆಕ್ಟ್ರಿಷಿಯನ್ ಅದು ಇದು ಅಂತ ತುಂಬ ಇಂಟ್ರೆಸ್ಟ್ ಅವನಿಗೆ. ಮನೇಲಿ ಕೂಡ ಅಷ್ಟೇ, ಕರೆಂಟ್ ಅದು ಇದು ಅಂತ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಬಟ್ ಏನು ಕೆಲಸ ಮಾಡೋದು ನೆಕ್ಸ್ಟ್ ಅಂತ, ಈ ಕಾರ್ ಶೋರೂಮು ಅದರಲ್ಲೆಲ್ಲ ಕಾರ್ ತೊಳೆಯೋದೆಲ್ಲ ಇದೆ ಅಲ್ವಾ. ಸೊ ಅದಕ್ಕೆ ಹೋಗ್ತಾ ಇದ್ದ, ಮತ್ತು ಬದ್ದ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದ. ತೋಟದ ಕೆಲಸ ಅದು ಇದು ಗೊತ್ತಿಲ್ಲದ ಕೆಲಸ ಇಲ್ಲ. ಈಗ ಅಡಿಕೆ ಸುಲಿಯೋದಕ್ಕೆ ಹೋಗ್ತಾನೆ. ನನಗೆ ಹೆಮ್ಮೆ ಇದೆ ನನ್ನ ತಮ್ಮ ಕೆಲಸಕ್ಕೆ ಹೋಗ್ತಾನೆ ಅಂತ. ಅದು ಕೆಲಸ ಯಾವುದೇ ಆಗಿರಲಿ, ನಿಯತ್ತಾಗಿದ್ದರೆ ಆಯಿತು ಅಷ್ಟೇ. ಬೇರೆಯವರನ್ನ ಹೊಡೆದು ಬಡ್ದು ಮಾಡೋ ಕೆಲಸ ಅಲ್ಲಲ್ಲ, ನಿಯತ್ತಾಗಿ ಅವನ ಸ್ವಂತಿಕೆ ಎಂದು ಕೆಲಸ ಮಾಡ್ತಿದ್ದಾನೆ. ಅದು ನನಗೆ ತುಂಬ ಖುಷಿ ಇದೆ. ಸೊ ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ನನ್ನ ದೊಡ್ಡ ತಮ್ಮ ಏನಿದ್ದಾನೆ ಈಗ ತೀರ್ಕೊಂಡ ತಮ್ಮ ಶಿವಪ್ರಸಾದ್, ಅವನ ಕಂಪ್ಲೀಟ್ ಎಜುಕೇಷನ್ ನೋಡ್ಕೊಂಡಿರೋದು ಈ ನನ್ನ ಸಣ್ಣ ತಮ್ಮ. ಅಂದರೆ ಅವನ ಹೆಸರು ಗುರುಪ್ರಸಾದ್ ಅಂತ, ನಾವು ಕರೆಯೋದು ಅವನನ್ನ ಅಪ್ಪು ಅಂತ. ಸೊ ಪ್ರತಿಯೊಂದು ಎಜುಕೇಷನಿಂದ ಹಿಡಿದು ಅವನೇನಾದರೂ ಗಾಡಿ ಮನೆಯಿಂದ ತಗೊಂಡೋದ್ರೆ ಪೆಟ್ರೋಲ್ಗೆ ಸಮೇತ ಪ್ರತಿಯೊಂದಕ್ಕೂ ಅವನೇ ಸಹಾಯಕ್ಕೆ ಬರ್ತಾ ಇದ್ದ. ಆಗ ಅವನು ಹೇಳ್ತಾ ಇದ್ದ ಕೂಡ, ದೊಡ್ಡವ ಹೇಳ್ತಾ ಇದ್ದ, ನಾನು ನನ್ನ ತಮ್ಮನನ್ನು ಯಾವತ್ತೂ ಬಿಟ್ಟು ಕೊಡೋದಿಲ್ಲ, ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾನೆ ಅಂತ. ಆನಂತರ ಅವನು ತೀರ್ಕೊಂಡಾಗ ಇವನಿಗೆ ಹೇಗಾಗಿತ್ತು ಅಂತ ಹೇಳಿದ್ರೆ, ಎಲ್ಲ ಜವಾಬ್ದಾರಿ ಇವನ ಮೇಲೆ ಬರುತ್ತಲ್ವಾ. ಸೊ ಇನ್ನು ಹೇಗೆ ಲೈಫ್ ಅನ್ನುವಂಥ ಒಂದು ಕ್ವಶನ್ ಅವನಿಗಿತ್ತು. ಸೊ ಯಾರಿಗೂ ಅಂತ ಒಂದು ಸಿಚುವೇಶನ್ ಬರಬಾರ್ದು. ಸೊ ಅಷ್ಟು ಕಷ್ಟಪಟ್ಟಿದ್ದಾನೆ.
ಮನೆಗೋಸ್ಕರನೇ ಅವನು ಇಷ್ಟು ಕಷ್ಟಪಡ್ತಾ ಇರೋದು. ಅಡಿಕೆ ಸುಲಿಯೋದಕ್ಕೆ ಹೋಗಿ ಈಗ ಬೆನ್ನು ನೋವು ಅದು ಇದು ಅಂತ ಹೇಳ್ತಾ ಇದ್ದಾನೆ, ಆದರೂ ಕೂಡ ಮನೆಗೋಸ್ಕರ ಕೆಲಸ ಮಾಡ್ತಾನೆ. ಅಮ್ಮ ಮನೇಲಿ ಇರಬೇಕು, ಸೊ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥದ್ದು ಅವನ ಇಂಟೆನ್ಷನ್. ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ತಮ್ಮ ತೀರ್ಕೊಂಡ ನಂತರ 1 ವರ್ಷದೊಳಗೆ ನನ್ನ ಮದುವೆ ಮಾಡಿಸ್ಬೇಕು ಅಂತ ಅನ್ನುವಂಥ ಒಂದು ಜವಾಬ್ದಾರಿ ಬರುತ್ತೆ. 1 ವರ್ಷದೊಳಗೆ ಮದುವೆ ಆಗಬೇಕಿಲ್ಲ ಅಂತ ಹೇಳಿದ್ರೆ ಮತ್ತೆ 3 ವರ್ಷ ಮದುವೆ ಆಗೋದಿಲ್ಲ ಅಂತ ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ ನನಗೆ ಮದುವೆಗೆ ಅಂದರೆ ಜನವರಿ 16ಗೆ ನನ್ನ ತಮ್ಮ ತೀರ್ಕೊಂಡ, ಮೇ 22ಗೆ ಮದುವೆ ಫಿಕ್ಸ್ ಆಗುತ್ತೆ. ಏನು ಮಾಡೋದು, ₹1 ಹಣ ಇಲ್ಲ ಕೈಯಲ್ಲಿ. ಸಂಘದಿಂದ ತೆಗೆಯುವಂತ ಹೇಳಿದರೆ ಅದು ಕೂಡ ಆ ಟೈಮಲ್ಲಿ ಆಗಿರಲಿಲ್ಲ. ಸೊ ಏನು ಮಾಡೋದು. ಸೊ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದ. ಆದದ್ದಾಗಲಿ ಡೇಟ್ ಫಿಕ್ಸ್ ಆಗಿದೆ, ಹೇಗಾದರೂ ಅಕ್ಕನ ಮದುವೆ ಮಾಡೇ ಮಾಡ್ತಾನೆ ಅಂತ ಹೇಳಿ ಹಗಲು ರಾತ್ರಿ ಕೆಲಸ ಮಾಡಿದ. ಆ ಟೈಮಲ್ಲಿ ನಮಗೆ ಸಾಲ ಅಂತ ತುಂಬ ಜನ ಹೆಲ್ಪ್ ಆಗಿದ್ದಾರೆ, ಚಿಕ್ಕಮ್ಮ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ಮತ್ತು ಕೆಲವರು ಹೀಗೆ ಹೆಲ್ಪ್ ಆದವರು ಕೂಡ ಇದ್ದಾರೆ. ಸೊ ಹಾಗಾಗಿ ನಮಗೆ ಆ ತಮ್ಮ ಸ್ವಲ್ಪ ರಿಲೀಫ್ ಆದ. ಬಟ್ ಆ ಸಾಲವನ್ನೆಲ್ಲ ತೀರಿಸಬೇಕು ಅಂತ ಹೇಳಿದರೆ ಸಂಘದ ಸಾಲ ನಮಗೆ ಅಂದರೆ ಧರ್ಮಸ್ಥಳ ಸಂಘದ ಸಾಲ ಸ್ವಲ್ಪ ಲೇಟಾಗಿ ಸಿಗೋದು ಅಂತ ಇತ್ತು. ಆನಂತರ ಈ ಸಾಲ ಏನು ಕೈ ಸಾಲ ತಗೊಂಡಿದ್ರು ಅದನ್ನೆಲ್ಲ ತೀರಿಸುವಂಥ ಪ್ಲ್ಯಾನಲ್ಲಿದ್ದರು. ನೆಕ್ಸ್ಟ್ ಕಟ್ಟಬೇಕಲ್ವಾ, ವೀಕ್ಲಿ ₹2,500 ಅಂತ ಹೇಳಿದರೆ ತಿಂಗಳಿಗೆ ಗೊತ್ತಿರ್ಬೋದು ₹10,000-12,000 ಆಗುತ್ತೆ. ಸೊ ಅದನ್ನೆಲ್ಲ ಅವನು ಕಟ್ಟಬೇಕಿತ್ತು. ಈಗ ಸೀಮಂತ ಅದು ಇದು ಅಂತೆಲ್ಲ ಖರ್ಚಾಗಿ ಟೋಟಲ್ ಆಗಿ 3,700 ವೀಕ್ಲಿ ಕಟ್ಟುವಂಥ ಪರಿಸ್ಥಿತಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ, ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳಬೇಕು ಆ ಒಂದು ಇಂಟೆನ್ಷನ್ ಅಲ್ಲ. ಬಟ್ ನನ್ನ ತಮ್ಮ ನನಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾನೆ, ನನಗೆ ಯಾಕೆ ಒಂದು ಸೂಪರ್ ಹೀರೋ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡುವಂತ ಆಯಿತು. ಅವನು ಈ ವಿಡಿಯೋ ನೋಡಿ ಏನು ಹೇಳ್ತಾನೆ ಗೊತ್ತಿಲ್ಲ, ಅವನಿಗೆ ಸಿಟ್ಟು ಕೂಡ ಬರ್ಬೋದು ಯಾಕೆ ಹೇಳಿದಿ ಅಂತ. ಬಟ್ ನನಗೆ ಹೇಳಬೇಕು ಅಂತ ಇತ್ತು. ಹೀಗೆ ನನಗೆ ಬೇರೆಯವ್ರ ಹತ್ರ ಹೇಳ್ಕೊಬೋದು, ಬಟ್ ಇಲ್ಲಿ ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದೀರಾ ನೀವು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂತ ಆಯಿತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಖುಷಿ ಕೂಡ ಇದೆ, ಯಾಕಂದರೆ ತುಂಬ ಜನ ಇದ್ದೀರಲ್ವಾ. ಸೊ ನಿಮ್ಮ ಕಮೆಂಟ್ ಎಲ್ಲ ನೋಡಬೇಕಾದ್ರೆ ಖುಷಿ ಆಗುತ್ತೆ, ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ. ನನ್ನ ಲೈಫ್ನ ಸೂಪರ್ ಹೀರೋ ನನ್ನ ತಮ್ಮ ಗುರುಪ್ರಸಾದ್. ಅವನು ಕೂಡ ಅಷ್ಟೇ ಕೆಲವೊಂದು ವಿಡಿಯೋ ಎಲ್ಲ ಮಾಡ್ತಾ, ಅಂದರೆ ದೊಡ್ಡ ತಮ್ಮ ಇದ್ದಲ್ವಾ, ಸೊ ಅವನಾಗಿ ವಿಡಿಯೋ ಎಲ್ಲ ಮಾಡ್ತಾ. ಸೊ ಅವನಿಗೆ ವಿಡಿಯೋ ಕ್ರೇಜ್ ಇದೆ, ಕಾಮಿಡಿ ವಿಡಿಯೋ ಮಾಡಬೇಕು, ಸ್ವಲ್ಪ ಮೇಲೆ ಬರಬೇಕು, ಜನ ನನ್ನನ್ನು ಗುರುತಿಸಬೇಕು ಅನ್ನೋಂಥ ಕ್ರೇಜ್ ಇದೆ. ಸೊ ಎಲ್ಲರೂ ಕೂಡ ಅವನಿಗೆ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಅವನ ಮೇಲೆ ಬರ್ತಾನೆ. ನನಗೋಸ್ಕರ ಕಷ್ಟಪಟ್ಟಿದ್ದು ಸಾಕು. ಸೊ ಅವನಿಗೋಸ್ಕರ ಅವನು ಕಷ್ಟಪಡುವಂಥ ಪರಿಸ್ಥಿತಿ ಬೇಡ. ಯಾಕಂತ ಹೇಳಿದ್ರೆ ಈಗ ನಾನಂತೂ ಯಾವತ್ತೂ ನನ್ನ ತಮ್ಮನನ್ನು ಬಿಟ್ಕೊಡೋದಿಲ್ಲ. ಪ್ರತಿ ಟೈಮಲ್ಲಿ ಕೂಡ ನಾನು ಅವನ ಜೊತೆ ಇರ್ತೇನೆ. ಹಾಗೆ ನೀವು ಕೂಡ ನನಗೇನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲ ಸಪೋರ್ಟ್ ಅವನ ಮೇಲೆ ಕೂಡ ಇರಲಿ, ನಿಮ್ಮ ಆಶೀರ್ವಾದ ಕೂಡ ಅವನ ಮೇಲೆ ಇರಲಿ. ಆ್ಯಂಡ್ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಹೇಳಿದರೆ ಅವನ ಒಂದು ವಿಚಾರದ ಬಗ್ಗೆ. ಇದೊಂದು ಕಾಮಿಡಿ ವಿಷಯ. ಏನಂತ ಹೇಳಿದರೆ, ಅವನಿಗೆ ನನ್ನ ಬರ್ಡೇ ಫಸ್ಟ್ ಬರೋದು ಫೆಬ್ರವರಿಯಲ್ಲಿ, ನನ್ನ ಬರ್ಡೇ ಬರುತ್ತೆ. ಏಪ್ರಿಲಲ್ಲಿ ಅವನ ಬರ್ಡೇ ಬರುತ್ತೆ. ಫೆಬ್ರವರಿ ನನ್ನ ಬರ್ಡೇಗೆ ಕೇಕ್ ಗಿಫ್ಟ್ ಎಲ್ಲ ಕೊಡೋದು ಯಾಕೆ ಗೊತ್ತಾ, ಅವನ ಬರ್ಡೇ ಏಪ್ರಿಲಲ್ಲಿ ಇದೆ ಅಲ್ವಾ. ಸೊ ಆಗ ಅವನಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾನೇನಾದರೂ ಕೊಡ್ತೇನಾ ಅಂತ. ಸೊ ಅದೊಂದು ಅವನಿಗೆ ಕ್ರೇಜ್ ಅಂತ ಹೇಳ್ಬೋದು, ಏನು ಅಂತ ಗೊತ್ತಿಲ್ಲ. ಬಟ್ ಅವನಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಗಿಫ್ಟ್ ಕೊಡೋದಿರಲಿ ಏನೂ ಇರಲಿ ಅದು ಬೇಡ ಅವನಿಗೆ, ಜಸ್ಟ್ ಒಂದು ಕೇಕ್ ಕಟ್ ಮಾಡಿದ್ದು ಅಂತ ಹೇಳಿದ್ರು. ಅವನು ಸಣ್ಣ ವಯಸ್ಸಿಂದ ಕೂಡ, ಈಗ ಅವನಿಗೆ ಅಷ್ಟಿದಿಲ್ಲ, ಸಣ್ಣ ವಯಸ್ಸಿಂದ ಅದೊಂದು ಅವನಿಗೆ ಭಾರಿ. ಅಂದರೆ ಕೇಕ್ ಕಟ್ ಮಾಡುವ, ನನ್ನ ಕೇಕ್ ಕಟ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ತುಂಬ ಖುಷಿ ಪಡುವವನು. ಕೇಕ್ ಅಂದರೆ ಆಯಿತು. ಈಗಲೂ ಅಷ್ಟೇ, ನಾನು ಒಂದು ವೇಳೆ ಹಸ್ಬೆಂಡ್ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ಕೇಕ್ ತಂದಿಯಾ ಅಂತ ಕೇಳ್ತಾನೆ. ಅಲ್ಲಿ ಒಂದು ಕೇಕ್ ಶಾಪ್ ಇದೆ, ಅಲ್ಲಿ ಕ್ರೀಮ್ ಕೇಕ್ ಸಿಗುತ್ತೆ. ಅವನಿಗೆ ಈ ಐಸ್ ಕೇಕ್ ಎಲ್ಲ ಅರಗಲ್ಲ. ಸೊ ಕ್ರೀಮ್ ಕೇಕ್ ಅಂದರೆ ತುಂಬ ಇಷ್ಟ. ಈ ನಾರ್ಮಲ್ ಕೇಕ್ ಇರುತ್ತೆ ಅಲ್ಲ, ತುಂಬ ಇಷ್ಟ. ಸೊ ಅದೊಂದು ಅವನ ಫನ್ನಿ ವಿಚಾರ. ಸೊ ಆ ಥರ ತುಂಬ ಇದೆ. ಈಗಂತೂ ಸಿಟ್ಟು ಜಾಸ್ತಿ ಬರುತ್ತೆ, ಅಷ್ಟೇ ಕೂಲ್ ಆಗ್ತಾನೆ. ಸೊ ಆ್ಯಂಡ್ ಅವನಿಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಇರಲಿ ಅಂತ ಹೇಳ್ತಾ, ಸೊ ಸುಮ್ಮನೆ ಒಂದು ವಿಡಿಯೋ ಮಾಡುವ ಅಂತ ಆಯಿತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.